ಭೂತಾರಾಧನೆಯ ಬಗೆಗಿನ ಕೃತಿ ನಡುವಣ ಲೋಕದ ನಡೆ, ಭೂತಾರಾಧನೆ ನೆಲೆ ಕಲೆ ಇದರ ದ್ವಿತೀಯ ಆವೃತ್ತಿ ಇದೀಗ ಬಿಡುಗಡೆಗೊಳ್ತಾ ಇದೆ. KL ಗುಂಡಂತಯರು ರಚಿಸಿದಂತ ಈ ಕೃತಿ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ದ್ವಿತೀಯ ಆವೃತ್ತಿಯನ್ನ ಕಾಣ್ತಾ ಇರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ಸಂಗತಿ. ಇದೀಗ ಸುದರ್ಶನ ವಯಸ್ಸವರು ಹೇಳಿದಾಗಿ ಹೇಳ್ತಾರ ಅವರಿಗೆ ದೈವ ಶೃಂಗಾರಕರಿಗೆ, ಯಾರು ದೈವವನ್ನು ನರ್ತನ ಮಾಡ್ತಾರೋ ಅವರಿಗೆ, ದೈವದ ವಾದಕರಿಗೆ, ಯಾರ ವಾದನದಿಂದ ದೈವ ನೃತ್ಯ ಮಾಡ್ತದೋ ಅಂತ 3 ವರ್ಗದ ಜನರಿಗೆ ಅವರು ಈ ಪುಸ್ತಕವನ್ನು ಅರ್ಪಣೆ ಮಾಡಿದ್ದಾರೆ. ಪ್ರಾಯಶಃ ಅತ್ಯಂತ ಸರಳವಾಗಿ ಬೇರೆ ಕೋಲ ಕಟ್ಟುವವರ ಮನೆಗಳಿಗೆ ಹೋಗಿ ಅವರಿಂದ ಮಾಹಿತಿಯನ್ನು ಪಡೆದು ಅದರ ಬಗ್ಗೆ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ. ಹೀಗೆ ಅತ್ಯಂತ ಸರಳವಾದಂಥ ಕೃತಿ ಮತ್ತೊಮ್ಮೆ ನಿಮ್ಮ ಮುಂದೆ ತರಲಿಕ್ಕೆ ಸಂತೋಷವಾಗ್ತಾ ಇದೆ. ಈ ಸಮಾರಂಭಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಜನಾರ್ದನ್ ಭಟ್ರು. ಆವೃತ್ತಿ ಬಿಡುಗಡೆ, ಈ ಒಂದು ಪುಸ್ತಕ ಬಿಡುಗಡೆಯನ್ನ ಇದೀಗ ಭೂತಾರಾಧನೆಯ ಬಗೆಗಿನ ಕೃತಿ ನಡುವಣ ಲೋಕದ ನಡೆ, ಭೂತಾರಾಧನೆ ನೆಲೆ ಕಲೆ ಇದರ ದ್ವಿತೀಯ ಆವೃತ್ತಿ ಇದೀಗ ಬಿಡುಗಡೆಗೊಳ್ತಾ ಇದೆ. KL ಗುಂಡಂತಯರು ರಚಿಸಿದಂತ ಈ ಕೃತಿ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ದ್ವಿತೀಯ ಆವೃತ್ತಿಯನ್ನ ಕಾಣ್ತಾ ಇರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ಸಂಗತಿ. ಇದೀಗ ಸುದರ್ಶನ ವಯಸ್ಸವರು ಹೇಳಿದಾಗಿ ಪುಸ್ತಕದ ಪ್ರದರ್ಶಿತೆಯನ್ನು ಗುತ್ತಿಗೆಯವರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ ಎಲ್ಲ ಗಣ್ಯರು, ವೇದಿಕೆಯ ಗಣ್ಯರು ಆ ಪುಸ್ತಕದ ಬಿಡುಗಡೆಯನ್ನು ಗೊಳಿಸ್ತಾ ಇದ್ದಾರೆ. ಕೃತಿಯ ಒಂದು ಪ್ರಕಟಣೆಯಲ್ಲಿ ಶತಕವನ್ನ ಅವರು ತಲುಪಿದ್ದಾರೆ. 100 ಅವರ ಕೃತಿಗಳು ಪ್ರಕಟಿತವಾಗಿವೆ. ಈ ಸಂದರ್ಭದಲ್ಲಿ ನಮ್ಮ KL ಗುಂಡಂತಯರ ಮಾರ್ಗದರ್ಶಕರಾಗಿ ಅವರು ಸಹ ಕಾರ್ಯವನ್ನು ನಿರ್ವಹಿಸ್ತಾ ಬಂದವರು. ಅವರಿಂದ ಇನ್ನಷ್ಟು ಕೃತಿಗಳು ಪ್ರಕಟವಾಗಲಿ. ನಿವೃತ್ತ ಮುಖ್ಯಸ್ಥರಾದಂಥ ಶ್ರೀಯುತ ಪ್ರಫುಲ್ಲ ಶೆಟ್ಟರು ವೇದಿಕೆಯಲ್ಲಿದೆ. ಮತ್ತೆ ಇಲ್ಲಿಗೆ ನಮ್ಮನ್ನು ಕರೆದು ಒಂದು ಸನ್ಮಾನವನ್ನು ಕೂಡ ಮಾಡಿ ಇದರ ಬಿಡುಗಡೆಯ ಸಮಾರಂಭದ ಬಗ್ಗೆ ಒಂದು 2 ಮಾತುಗಳನ್ನು ಆಡುವ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಶ್ರೀಯುತ ಕುಂದಂತಯರಿಗೆ ಮತ್ತು ಅವರ ಕುಟುಂಬದವರಿಗೆ ನಾನು ಹಾರ್ದಿಕ ಕೃತಜ್ಞತೆಗಳನ್ನು ಹೇಳ್ತೇನೆ. ಅದರಲ್ಲಿ ಶ್ರೀಯುತ K. ಲಕ್ಷ್ಮೀನಾರಾಯಣ ಕುಂದಂತಯರು ಒಬ್ಬರು. ಅವರ ವಿದ್ವತ್ತಿಗೆ ಹಲವಾರು ಮುಖಗಳಿದೆ. ಅದರಲ್ಲಿ ಕೆಲವನ್ನು ನಮ್ಮ ನಾಡು ಸ್ವೀಕರಿಸಿ ಬಹಳ ಮುಖ್ಯ ಅಂತ ಪರಿಗಣಿಸಿದೆ. ಯಕ್ಷಗಾನದಲ್ಲಿ ಮತ್ತು ಇದು ಶಾಸನಗಳ ಸಂಶೋಧನೆ, ಇತಿಹಾಸ ಸಂಶೋಧನೆ ಇತ್ಯಾದಿ ಹಲವಾರು ಮುಖಗಳನ್ನೆಲ್ಲ ಅವರು ಬಿಟ್ಟು ಮುಂದೆ ಬಂದಿದ್ದಾರೆ. ಅದರಲ್ಲಿ ಈಗ ನಮ್ಮ ನಾಡಿನಲ್ಲಿ ಅವರನ್ನು ಬಹಳ ಮುಖ್ಯ ವಿದ್ವಾಂಸರಂತ ಗುರುತಿಸುವುದು ಒಂದು, ನಮ್ಮ ಆಗಮ ಶಾಸ್ತ್ರಕ್ಕೆ ಸಂಬಂಧಿಸಿದ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಂಬಂಧಿಸಿದ ಕೃತಿಗಳ ಬಗ್ಗೆ ಅವರ ಮಾರ್ಗದರ್ಶನವನ್ನು ಪಡೆಯುತ್ತಾರೆ ಮತ್ತು ಅವರ ಕೃತಿಗಳಿಗೆ ಅತ್ಯಂತ ಹೆಚ್ಚು ಬೇಡಿಕೆ ಇದೆ. ಬಗ್ಗೆ ಅವರ ವಿಚಾರಗಳು ನಾಡಿನಲ್ಲೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವೀಕಾರ ಆಗಿದೆ, ಅಕಾಡೆಮಿಕಲಿ ಆಗಿ. ಆಮೇಲೆ 3ನೇದಾಗಿ ಅವರು ಈ ಭೂತಾರಾಧನೆ ಅಥವಾ ದೈವಾರಾಧನೆಯ ಕ್ಷೇತ್ರದಲ್ಲಿ ಅವರ ಹೊಸ ಹೊಸ ಆಲೋಚನೆಗಳನ್ನು ಮತ್ತು ಅವರ ಅನುಭವಗಳನ್ನು ಹಂಚಿಕೊಂಡಿರುವಂತಹ ಈ ಒಂದು ವಿಶಿಷ್ಟವಾದ ಈ ನಡುವಣ ಲೋಕದ ನಡೆ ಅನ್ನುವ ಪುಸ್ತಕದ ಜನಪ್ರಿಯತೆಗೆ ಜನಗಳು ಅದನ್ನು ಆಗಲೇ ಎಲ್ಲ ಕೊಂಡುಕೊಂಡು ಈಗ ಮತ್ತೆ ಅದರ ಬೇಡಿಕೆ ಸಲ್ಲಿಸಿರುವುದೇ ಒಂದು ಸಾಕ್ಷಿ ಅಂತ ನಾವು ಭಾವಿಸಬಹುದು. ಕುಂದಂತಯರು ನೀಡಿರುವಂಥದ್ದು ಅದನ್ನು ನಮ್ಮ ಜಾನಪದ ವಿದ್ವಾಂಸರ ಜಗತ್ತು ಬಹಳ ಮುಖ್ಯ ಅಂತ ಪರಿಗಣಿಸಿದ್ದಾರೆ. ಈ ಭೂತಗಳು ಅಥವಾ ದೈವಗಳು ಮನುಷ್ಯರ ಮೇಲೆ ಆವಾಹನೆಯಾಗಿ ಇಲ್ಲಿ ಕೆಲವು ಗಂಟೆಗಳ ಕಾಲ ನಮ್ಮ ಜೊತೆಗಿದ್ದು ಅವರು ನೀಡುವಂಥ ಒಂದು ಮಾರ್ಗದರ್ಶನ ಇದೆ. ಇದಕ್ಕೆ ಕುಂದಂತಯರು ಹೊಸ ಪರಿಕಲ್ಪನೆಯನ್ನು ಅವರು ಕೊಟ್ಟಿದ್ದಾರೆ, ಒಂದು ಶಬ್ದವನ್ನು ಕೊಟ್ಟಿದ್ದಾರೆ. ಇದು ನಡುವಣ ಲೋಕ ಅಂತ ಕರೆದಿದ್ದಾರೆ. ಇದು ಕುಂದಂತಯರದೇ ಸೃಷ್ಟಿ. ಈ ಪರಿಕಲ್ಪನೆಯು ಈ ಪದವು ಕೂಡ ಅವರ ಸೃಷ್ಟಿ. ಆಮೇಲೆ ಈ ಪುಸ್ತಕದಲ್ಲಿ ನಮ್ಮ ಈ ಭೂತಾರಾಧನೆಯಲ್ಲಿ ಮರೆಯಾಗಿ ಹೋಗುತ್ತಿರುವಂಥ ಬಹಳಷ್ಟು ಪದಗಳ ಒಂದು ಪದಕೋಶ ಕೂಡ ಇದೆ. ಕೆಲವು ಈ ಭೂತ ಕಟ್ಟುವವರ ಜೊತೆಗೆ ಅವರು ಕೂತ್ಕೊಂಡು ಇಡೀ ದಿವಸ ಅವರು ಕೂತ್ಕೊಂಡು ಒಂದು ಶೈಲಿಯ ಆ ಫೋಟೋ ಕೂಡ ನೀವು ನೋಡಬೇಕು. ಅವರು ನಮ್ಮಲ್ಲಿ ಕೇಳಿ ಸಂಪಾದನೆ ಮಾಡಿ ಒಂದು ಉಳಿಸಿಕೊಟ್ಟ ಒಂದು ಪದಗಳ ಒಂದು ದೊಡ್ಡ ಒಂದು ಪಟ್ಟಿಯೂ ಕೂಡ ಇದರಲ್ಲಿದೆ. ಒಟ್ಟಿನಲ್ಲಿ ಇದು ನಮ್ಮ ಭೂತಾರಾಧನೆ ಮತ್ತು ದೈವಾರಾಧನೆಗೆ ಸಂಬಂಧಿಸಿದಂಥ ಬಹಳ ದೊಡ್ಡ ಅನುಭವ ಲೋಕವೇ ಇದರಲ್ಲಿದೆ
ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಯಾವುದೇ ಒಂದು ದೈವಾರಾಧನೆ, ಭೂತಾರಾಧನೆ ಮತ್ತು ಬ್ರಹ್ಮಕಲಶದ ಧಾರ್ಮಿಕ ಸಭೆಗಳಲ್ಲಿ ಒಬ್ಬರು ಬಹಳ ದೊಡ್ಡ ವಿದ್ವಾಂಸರಾಗಿ ಕೆಲವು ಆಪಾದನೆಗಳು ಮತ್ತು ಕೆಲವು ಅಪಕಲ್ಪನೆಗಳನ್ನೆಲ್ಲ ಎದುರಿಸಲಿಕ್ಕೆ ಮತ್ತು ಅದಕ್ಕೆ ಉತ್ತರ ನೀಡಲಿಕ್ಕೆ ನಮ್ಮಲ್ಲಿ ಒಬ್ಬರೇ ಒಬ್ಬ ಪ್ರತಿನಿಧಿ ಇದ್ದರೆ ಅದು ಕ್ರಿಯಾಗೊಂಡಂತ ಇದೆ. ಸೊ ಅಂತ ಒಂದು ದೊಡ್ಡ ವಿದ್ವಾಂಸರ ಒಂದು ಬಹಳ ಮುಖ್ಯವಾದ ಪುಸ್ತಕ ಇವತ್ತು ನಮ್ಮ ಎದುರು ನಿಮ್ಮೆಲ್ಲರ ಒಂದು ಹೃದಯದ ಒಂದು ಅಭಿಮಾನದ ಒಂದು ಮಾತುಗಳನ್ನು ನಾನು ಇಲ್ಲಿ ನಿಮ್ಮೆಲ್ಲರ ಪರವಾಗಿ ಹಾಡಿ ಅದನ್ನು ಸುಂದರಕಾಯರಿಗೆ ನಮ್ಮ ಸಂವಿಧಾನದಲ್ಲಿ ಅರ್ಪಿಸಿಕೊಂಡು ಅಭಿನಂದನೆ. ಕೆಲವೊಂದು ಕೃತಿಗಳ ರಚನೆಯಲ್ಲಿ ದೊಡ್ಡ ಮಾರ್ಗದರ್ಶನ ನಮ್ಮ ಜನಾರ್ದನ ಭಟ್ರವರದ್ದು. ಇವತ್ತಿನ ಸಮಾರಂಭದಲ್ಲಿ ಅವರು ಆಗಮಿಸಿ ಅಧ್ಯಕ್ಷತೆ ವಹಿಸಿ ಗೌರವಾರ್ಪಣೆಯನ್ನು ಸ್ವೀಕರಿಸಿ ಶುಭ ನುಡಿಗಳನ್ನು ನಮಗೆ ನೀಡಿದ್ದಾರೆ. ಅವರು ಹೊಂದಿಸಿಕೊಳ್ಳುತ್ತಾ ಇದೀಗ ನಮ್ಮೊಂದಿಗೆ ಮೂಡುಬೆಳ್ಳೆ ಉಪಾಧ್ಯಾಯರಿದ್ದಾರೆ. ಅವರು ಸಹ ಒಳ್ಳೆ ಉಪಾಧ್ಯಾಯರಿಗೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಸೇರಿ ಆ ಒಂದು ಗೌರವಾರ್ಪಣೆಯನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ದೊಡ್ಡ ಸಾಧಕರು ನಮ್ಮೊಂದಿಗಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ತಾಯಿಯ